WWF ಗೊತ್ತಿದೆ ಎಲ್ಲರಿಗೂ. ಆ WWF ನಲ್ಲಿ ಒಂದಷ್ಟು ದೊಡ್ಡ ಪರ್ಸನಾಲಿಟಿ ಬಾಡಿ ಅವ್ರು ಫೈಟ್ ಮಾಡೋದು, ಅವತ್ತಿದ್ದಾಗ ಹಿಂದಿನಿಂದ ಮತ್ತೊಬ್ಬ ಬಂದು ಬೆಳೆದು ಅವರನ್ನು ಕೆಳಗೆ ಹಾಕೋದು. ಟೋಟಲ್ ಅದೇನ ಗ್ಯಾಮ್ಲಿಂಗ್ನಾಗೆ ತಂದದೆ ಅದು. ಅದನ್ನು ನೋಡುವಾಗ ಭಾರಿ ಇಂಟ್ರೆಸ್ಟ್ ನೋಡೋದು. ಲಾಸ್ಟಿಗೆ ನಮ್ಗೆ ಅದು ಎಂಡಿಗೆ ನೋಡುವಾಗ ಬೇಜಾರಾಗ್ತದೆ. ಇದರಲ್ಲಿ ಹಾಗೆ ಇಲ್ಲ, ಯಾರು ಎಡೆಗೆ ಬರ್ಲಿಕ್ಕಿಲ್ಲ. ಒಂದು ಆ ರಿಂಗಿನೊಳಗೆ ಇಬ್ಬರೇ ಮತ್ತೆ ಯಾರು ಅವರ ಕೋಚ್ ಮಾಸ್ಟರ್ ರಿಯಲಿ ಫೈಟ್. ಯಾರಿಗೆ ತಾಕತ್ತಿದ್ದೇವ ಅವರು ಎದುರಿನವನನ್ನು ಹೋರಾಡಿಯೇ ಸೋಲಿಸುವುದು ಮಿಲ್ಟ್ರಿ ಅಂತ ಹೇಳಿದ್ರೆ. ಇದರಲ್ಲಿ ಪಾಯಿಂಟ್ಗೆ ಸಹ ಲೆಕ್ಕ ಇಲ್ಲ. ಕರಾಟೆ ಎಲ್ಲಿದೆ? ಕರಾಟೆ ಗೊತ್ತಿರ್ಬೋದು ನಿಮಗೆ. ಕರಾಟೆಯಲ್ಲಿ ಅವ್ರು ತಾಕುವರು ನಾವು ಬಡಿಯುವಾಗ ಅದು ಆ ಆಕ್ಷನ್ ಮಾತ್ರ ಮುಟ್ಟುದು, ಅದಕ್ಕೆ ಮಾತ್ರ. ಎಲ್ಲಿಯಾದರೂ ಬಡಿಯುವಾಗ ಎದುರಿನವನಿಗೆ ರಕ್ತ ಬಂದ್ರೆ ಬಡ್ದವ ಸೋತ. ಅದು ಕರಾಟೆಯಲ್ಲಿದೆ, ಕರಾಟೆ ಕಾಂಪಿಟೇಷನ್ ನೋಡಿರ್ಬೋದು. ಇದರಲ್ಲಿ ಹಾಗೆಲ್ಲ ಅವ ಸತ್ತು ಹೋದ್ರು ತೊಂದರೆಯಿಲ್ಲ, ಇನ್ನು ಅಂದ್ರೆ ಆ ತರ ನಿಜವಾಗಿ ಯಾರು ಮನೆಯವರು ಕಳಿಸ್ಲಿಕ್ಕಿಲ್ಲ. ನನ್ನ ಮಿಸ್ಸಸ್ ಯಾವಾಗಲೂ ಇವ್ರು ಫೈಟಿಂಗ್ ಇದ್ದೇನೆ ಮಕ್ಕಳು ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಯಾವ್ದಾದ್ರು ಕ್ಯಾಂಟೀನ್ ಉಂಟ, ಯಾವ್ದಾದ್ರು ಅಡಿಗೆ ಉಂಟ, ಅಲ್ಲಿ ಅದು ತೋಡುದು. ಆ ಫೈಟ್ ನೋಡ್ಲಿಕ್ಕೆ ಧೈರ್ಯ ಇಲ್ಲ. ಅಂದ್ರೆ ಅದರ ಇಂಟ್ರೆಸ್ಟ್ ಇದೆ, ಮಕ್ಕಳು ಕಲಿಬೇಕೆಲ್ಲ ಇದೆ. ಅದರ ನಮ್ಮ ಮಕ್ಕಳು ಹೋರಾಟ ಮಾಡುವಾಗ ಕಾಮನ್ ಮನುಷ್ಯನ ಸ್ವಾಭಾವಿಕ ಗುಣ. ನಮ್ಮ ಮಕ್ಕಳು ಹಾಗೆ ಮಾಡುವಾಗ ನಮ್ಗೆ ಹೆದರಿಕೆ ಆಗ್ತದೆ. ನಾವು ಚಿಕ್ಕದಿರುವಾಗ ಬೇರೆ ಮಕ್ಕಳನ್ನು ಎಲ್ಲ ಮುದ್ದು ಮಾಡುವಾಗ ನಮ್ಗೆ ಸ್ವಲ್ಪ ನೆಂಚಿನಂತ ಆಗ್ತಿತ್ತು. ಈಗ ನಾವು ನಮ್ಮ ಮಕ್ಕಳನ್ನು ಮುದ್ದು ಮಾಡುವಾಗಲೇ ಗೊತ್ತಾಗುತ್ತೆ. ಅದೇ ತರ ಎಲ್ಲ ವಿಶೇಷ. ಅಂದ್ರೆ ಇದು ಒಂದು ಸಮರ ಕಲೆ ಅಂತ ಹೇಳಿದ್ರೆ ರಿಯಲ್. ಇದರಲ್ಲಿ ಪಾಪ ನಮ್ಮ ಹುಡುಗರು ಯಾವಾಗ ನೋಡಿದ್ರು, ನಾನು ನೋಡ್ತಾ ಇದ್ದೇನೆ, ಒಬ್ಬದ ಕೈಗೆ ಬ್ಯಾಂಡೇಜಿ, ಕಾಲಿಗೆ ಬ್ಯಾಂಡೇಜಿ. ಅದಂದ್ರೆ ನೀವು ಅಲ್ಲಿ ಬಂದು ನೋಡ್ಬೇಕು. ಫೈಟಿಂಗ್ ನಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗ್ತದೆ. ಹೆಣ್ಣು ಮಕ್ಕಳಿದ್ದಾರೆ, ಅವ್ರು ಫೈಟ್ ನೋಡ್ಬೇಕು. ಒಂದು ಟೈಮಿಗೆ 400 ಕಿಕ್, ನಮಗೆ 400 ಸಲ ಕಾಲು ಎತ್ತಿದ್ರೆ ಸಾಧ್ಯ ಆಗುತ್ತೆ. ಕಿಕ್ ಹೊಡಿಬೇಕು ನಾವು. ಅಂತ ಒಂದು ವಿಶಿಷ್ಟವಾದ ಕಲೆ. ಅಂದ್ರೆ ಇದರಲ್ಲಿ ಏನು ದೊಡ್ಡ ಬಾಡಿ ಎಲ್ಲ ಬರುವುದಿಲ್ಲ. ಹೀಗೆ ಇದರಲ್ಲಿ ನೋಡುವಾಗೆಲ್ಲ ಸ್ಲಿಮ್ ಇರ್ತಾರೆ ಅವರೆಲ್ಲ. ನೋಡಿ ಇಲ್ಲಿ ಕೋಚ್ನವರೆಲ್ಲ ಇದ್ದಾರೆ, ನ್ಯಾಷನಲ್ ಎಲ್ಲ ಆಡುವವರು ಹೇಗಿದ್ದಾರೆ ನೋಡ ಗೊತ್ತಾಗ್ತದೆ. ಅವರನ್ನು ಮುಟ್ಟಿದ್ರೆ ಗೊತ್ತಾಗೋದು ಅವ್ರಿಗೆ. ಇದು ನಮ್ಗೆ ಎಲ್ಲದಕ್ಕೂ ಸದಾ ಅನ್ಸಿತ್ತು. ಅವರದ್ದು ಬಂದು ಹೇಳಿದ್ದೀವಿ ಏಟು ಉಳ್ಳೆ ಮಾರ ಎಂಚಿನ ಯಾರೆಲ್ಲ ಗೊತ್ತಿತ್ತು. ಬಟ್ ಎಂಚಿನ ನನ್ನ ವೈಟ್ ಮಾತ್ರ ಪ್ರಾಯ ಆಗಂತ ಸ್ಪೋರ್ಟ್ಸ್ಗೆ ನೀವೆಲ್ಲ ಅಂತೇಳಿ ಅವರಂತ ಹೇಳಿ ಅವರು ಸಹ ಹೋಗಿ ನಾವು ನನಗೆ ಸಹ ಗೊತ್ತಿಲ್ಲ, ನನ್ನ ಮಕ್ಕಳು ಒತ್ತಾಯಕ್ಕೆ ಆ ನಂತರ ನಾವು ಇಲ್ಲಿ ಇಂದೋರ್ನಲ್ಲಿ ಅಲ್ಲಿ ನ್ಯಾಷನಲ್ ಆದಾಗ ನಮ್ಮ ಕರ್ನಾಟಕದವರು ಅಲ್ಲಿ ಚಾಂಪಿಯನ್ ಆದರು. ಇದು ರಾಷ್ಟ್ರಕ್ಕೆ ಆಶ್ಚರ್ಯ. ಅಂದ್ರೆ ಕರ್ನಾಟಕದಲ್ಲಿ ಏನಿಲ್ಲದವರು ಚಾಂಪಿಯನ್ ಆದ್ರು. ನಮಗೆ ಹೇಳಲಿಕ್ಕೆ ಸುಲಭ. ಹರಿಯಾಣ, ರಾಜಸ್ಥಾನ, ಅದೇ ರೀತಿ ನಿಮ್ಮ ಮಹಾರಾಷ್ಟ್ರದವರನ್ನೆಲ್ಲ ನಮ್ಮವರು ಸೋಲಿಸಿದಂತೇಳಿ ಅದರಲ್ಲಿ ಏನು ನಾಟಕ ಮಾಡ್ಲಿಕ್ಕೆ ಆಗುದಿಲ್ಲ. ಗೊತ್ತಿದೆ ನಿಮಗೆ ಆ ರಿಂಗಿನೊಳಗೆ ಇನ್ಫ್ಲುಯೆನ್ಸ್ ಇಲ್ಲ ಅದರಲ್ಲಿ. ಅಂದ್ರೆ ಸೋಲ್ತಿ ಅಂದ್ರೆ ಅವ ಬೆಟ್ಟು ತಿಂದಿದ್ದೇ ಸೋಡು. ಅದರಲ್ಲಿ ಏನು ಪಾಯಿಂಟ್ನಲ್ಲಿ ಏನು ಕೈ ಎತ್ತಲಿಕ್ಕೆ ಆಗುದಿಲ್ಲ. ನಮ್ಮ ಸುರೇಶನ್ನ ಇದ್ದಾರೆ ಕುಸ್ತಿಯಲ್ಲಿ, ಅದರಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಇದರಲ್ಲಿ ಎಂತ ಕೈ ಎತ್ತಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ರಿಯಲಿ ಫೈಟ್ ಅದರಲ್ಲಿ ನಾವು ವಿನ್ನಾಗಿ ಬರುದಂತಂದ್ರೆ ದೊಡ್ಡ ವಿಷಯ. ಆನಂತರ ಇದರ ಒಂದು ಬ್ರಾಂಚ್ ಆಗಿ ನಾವು ಮಂಕಿ ಮೈಕ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಬೇರೆ ಬೇರೆ ಕ್ಲಬ್ಬಿನವರಿದ್ದಾರೆ. ಅವರು ಲಾಸ್ಟ್ ಇಯರ್ ನಾವು ಎಲ್ಲರನ್ನು ಕರ್ಕೊಂಡು ಹೋಗುದು ನಮ್ಮ ಕ್ಲಬ್ಬಿನಲ್ಲಿ ಅಸ್ಸಾಂನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಹೋಗಿ 9 ಗೋಲ್ಡ್ ಹೊಡೆದೆವು. ಅದರಲ್ಲಿ ನಮ್ಮ 2 ಹುಡುಗಿಯರು ಚಾಂಪಿಯನ್ ಆಫ್ ಚಾಂಪಿಯನ್ ಇದ್ದಾರೆ. ಇಬ್ಬರು ಸಹ ಹುಡುಗಿಯರು ಚಾಂಪಿಯನ್ ಆಫ್ ಚಾಂಪಿಯನ್ ಎಲ್ಲಿದ್ದಾರೆ? ಎದ್ದಿನಿಲ್ಲೊಮ್ಮೆ ಎಲ್ಲಿದ್ದಾರೆ? ಇವರು ನೇಷನಲ್ ಚಾಂಪಿಯನ್ ಆಫ್ ಚಾಂಪಿಯನ್. ಈ ನೇಷನಲ್ ನಾವು ಚಾಂಪಿಯನ್ ಆದ ಕಾರಣ ಈ ಸಲ ಆಲ್ ಇಂಡಿಯಾವನ್ನು ಸಹ ನಮಗೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ ಇಂಡಿಯಾ ಸ್ಪೋರ್ಟ್ಸ್ ಅನ್ನು ಇಲ್ಲಿ ನೀವು ಕಂಡಕ್ಟ್ ಮಾಡ್ಬೇಕಂತ ಹೇಳಿದಕ್ಕೆ ನಾವು ಈಗ ಫೆಬ್ರವರಿ 14 ಮತ್ತು 14ರಿಂದ 17ರವರೆಗೆ ಬೀಚಲ್ಲಿ ಮಾಡ್ತಾ ಇದ್ದೇವೆ. 5 ದಿವಸ ಇಲ್ಲಿ ನಮಗೆ ನೀವು ಕರ್ನಾಟಕದವರು ಮಾಡ್ಬೇಕಂತ ಹೇಳಿದಕ್ಕೆ ಬೀಚಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತದವರಿಗೆ ಸೇರಿಕೊಂಡು ಅಲ್ಲಿ ಬೀಚಿನಲ್ಲಿ ಮಾಡುವಂತ ವ್ಯವಸ್ಥೆಯನ್ನೆಲ್ಲ ಬುಕ್ ಮಾಡಿ ಎಲ್ಲ ಆಗಿದೆ. ಅದಕ್ಕಾಗಿ ಈಗ ಕೂಡಲೇ ಡಿಸ್ಟ್ರಿಕ್ಟ್ ಸಮಿತಿ ಆಗಬೇಕು. ಅದಕ್ಕೆ ಡಿಸ್ಟ್ರಿಕ್ಟ್ ಸಮಿತಿಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ನಮ್ಮ ಅಧ್ಯಕ್ಷರು, ಇದು ರಾಜ್ಯದ ಗೌರವ ಅಧ್ಯಕ್ಷರು ಸದಾನಂದ ಶೆಟ್ಟಿ ಅವರು. ಅದು ನಮ್ದ ಇಲ್ಲೇ ಇನಾಗ್ರೇಷನ್ ಆಯ್ತು ರಾಜ್ಯಕ್ಕೂ ಸಹ. ಈ ಸಲ ಡಿಸ್ಟ್ರಿಕ್ಟ್ ಇದಂದ್ರೆ ಎಲ್ಲರೂ ನಾವು ನಮ್ಮ ಕ್ಲಬ್ ಅಲ್ಲಿ ಮಾಡುವಂತ ಇಟ್ಟು ಅಲ್ಲಿ ಲಿಫ್ಟ್ ನ ಮತ್ತೆ ಸದಾನಂದಗೆ ಲಿಫ್ಟ್ 3-4 ಮಾಲಿಗೆ ಹೋಗ್ಲಿಕ್ಕಿದೆ. ಅವ್ರು ಇಲ್ಲೇ ಮಾಡುವಂತ ಹೇಳಿದ್ರು. ನಮಗೆ ಒಂದು ಎಲ್ಲವೂ ಇಲ್ಲೇ ಮಾಡೋದಂದ್ರೆ ನಾವು ಇಲ್ಲೇ ಎಲ್ಲದಕ್ಕೂ ತಯಾರಾಗಿ ಇಲ್ಲಿ ಮಾಡಿದ್ದೇವೆ. ಸದಾನಂದ ಶೆಟ್ಟಿ ಅವರು
ಎಲ್ಲದಕ್ಕೂ ನಮಗೆ ಮಾರ್ಗದರ್ಶಕ ಲಕ್ಷಿನ ಮನುಷ್ಯರು ಇದ್ದರೆ ಆ ಟೀಮ್ ಸಹ ಒಳ್ಳೆದಾಗ್ತದೆ. ಅವರ ಆ ಒಂದು ಒಳ್ಳೆಯ ಮನಸ್ಸಿನಿಂದ ಇದನ್ನು ನಾವು ವಹಿಸಿಕೊಂಡು ಎಲ್ಲರಿಗೂ ಆಶೀರ್ವದಿಸಿದ ಕಾರಣ ನಾವು ಇಷ್ಟು ದೊಡ್ಡ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೊಡ್ತೇನೆ. ತುಂಬ ಜನರನ್ನು MLA ಅವರನ್ನು ನೋಡಿದೆ, ಅಂದರೆ ಒಂದು 30 ವರ್ಷದ ಸರ್ಕಾರಿ ಕೆಲಸದಲ್ಲಿ ಅವರಿಗೆ ನಮಗಿಂತ ಜಾಸ್ತಿ ಕೊಡ್ತಿದ್ದಾರೆ. MLA ಅವರೆಲ್ಲ ಹೇಗಿರ್ತಾರೆ ಅಂತೇಳಿ, ಅವ್ರಿಗೆಲ್ಲ ಒಂದು ವ್ಯವಹಾರ ಹೇಗಿರ್ತದೆ ಅಂತೇಳಿ. ಇವರು ನೋಡಿ, ಇವರಿಗೆ ಒಂದು ಅಭ್ಯಾಸ ಇದೆ ಅಂತ, ಎಲ್ಲರೂ ಮೆಚ್ಚುವಂಥದ್ದು, ಎಲ್ಲರನ್ನು ಇವರು ಹೊಗಳ್ತಾರೆ. ಕೆಲಸ ಮಾಡುವವರನ್ನು ಹೊಗಳುವಂಥ ವ್ಯವಸ್ಥೆ ಅವ್ರು ಸರಿಯಾಗದಿದ್ದರೆ ಜೋರು ಮಾಡ್ತಾರೆ. ಆ ಹೊಗಳುವಂಥ ವ್ಯವಸ್ಥೆ ಇರಬೇಕು. ಇಲ್ಲ ಹೋಗ್ಲಿ MLA ಅಂತಿದ್ರೆ ಆ ದಿಮಾಕಿಂದ ಹೋದ್ರೆ ಯಾರು ಈಗಿನ ಕಾಲದಲ್ಲಿ ಎಲ್ಲರ ಮೇಲೆ ನಾವು ಗೌರವ ಕೊಟ್ಟರೆ ಅವ್ರು ಕೊಡ್ತಾರೆ, ಮತ್ತೆ ಅವರ ಕೊಡದಿದ್ರೆ ಅವರಿಗೆ ತಾಕತ್ತಿದೆ ಏನ್ ಮಾಡ್ಬೇಕು ಅಂತೇಳಿ ಅವರ ತಾಕತ್ತ ನೋಡಿ ಮಾಡ್ತಾರೆ. ಆದ್ರೆ ಎಲ್ಲರನ್ನು ಗೌರವಿಸುವಂತ ವ್ಯಕ್ತಿತ್ವದವರು. ಆದ್ದರಿಂದ ಅವ್ರಿಗೆ ಏನು ಗೊಂದಲ ಬರ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಒಳ್ಳೆಯ ಒಂದು ಹೇಳಿದ್ದಾರೆ ಅವರನ್ನ ಎಷ್ಟೋ ಸಲ ಮಾತಾಡುವಾಗ. ಮೊನ್ನೆ ಅವರೇ ಹೇಳಿದ್ದಾರೆ, ಅವರ ಪ್ರಾಯ ನನ್ನ ಸರ್ವಿಸ್ ಆಯ್ತು ರಾಜಕೀಯದಲ್ಲಿ ಅಂತ ಹೇಳಿ. ಆದ್ರೆ ಆ ಒಂದು ದೈವ ಇಚ್ಛೆ ಮತ್ತೆ ನೆಸಿಬೆಲ್ಲ ಕೂಡಿ ಬಂದಿದೆ, ಒಂದು ಒಳ್ಳೆ ವ್ಯಕ್ತಿಗೆ ಬಂದಿದೆ. ಅದರಿಂದ ಅವರು ಇವತ್ತು ಉದ್ಘಾಟನೆ ಮಾಡ್ತಾರೆ, ಒಳ್ಳೆ ಮನಸ್ಸಿನಿಂದ ಇದೆ, ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳುವಂತ ಭಾವನೆ ಅವರು ಸಂತೋಷದ ಸ್ವಾಗತ. ಸೀನಿಯರ್ ಅಡ್ವೈಸರ್ ಆಗಿ ಕೆ ಕರ್ನಾಕರ, ಉಪಾಧ್ಯಕ್ಷರಾಗಿ DM ಅಸ್ಲಾಂ, ಉಪಾಧ್ಯಕ್ಷರಾಗಿ ಚಂದ್ರರಾಜ್ ಜನರಲ್ ಸೆಕ್ರೆಟರಿ ಆಗಿ ಹಿಮಾಂಶು ಹೆಗ್ಡೆ. ನಮ್ಮ ಶಾಸಕರು ವೇದವ್ಯಾಸ ಕಾಮತ್ ಅವರು ಮಾತಾಡಬೇಕು. ದೇಶದಲ್ಲಿ ಹುಟ್ಟಿ ಬೆಳೆದ ಕೊನೆಯದಾಗಿ ಅದು ನಮ್ಮ ದೇಶದಿಂದ ಥೈಲ್ಯಾಂಡಿಗೆ ಹೋಗಿ ಥೈಲ್ಯಾಂಡಿನ ಮುಖಾಂತರ ಪುನರಪಿ ನಮ್ಮ ದೇಶಕ್ಕೆ ಬರುವಂತ ವಾತಾವರಣ ಇವತ್ತು ನಿರ್ಮಾಣ. ಕ್ರೀಡೆಗೆ ಮದರ್ ಯಾರು ಅಂತ ಹೇಳಿದ್ರೆ, ತಾಯಿ ಯಾರು ಅಂತ ಹೇಳಿದ್ರೆ ಭಾರತ. ಇದಕ್ಕೆ ಥೈಲ್ಯಾಂಡ್ನಲ್ಲಿ ವಿಶೇಷವಾದ ಆಸಕ್ತಿ ಮತ್ತು ಪ್ರೇರಣೆ ಮತ್ತು ಅಲ್ಲಿ ಸರ್ಕಾರದಿಂದ ಬಹಳಷ್ಟು ಕೊಡುಗೆಗಳು ಸಿಕ್ಕಾಗ ಥೈಲ್ಯಾಂಡ್ನಲ್ಲಿ ಬಹಳಷ್ಟು ವಿಶೇಷತೆಯನ್ನು ಪಡ್ಕೊಂಡು ಈಗಿನ ಯುವ ಜನಕರಿಗೆ, ಯುವ ನಾಯಕರಿಗೆ, ಯುವಕರಿಗೆ ಬಹಳಷ್ಟು ಇದರಲ್ಲಿ ಪ್ರೇರಣೆ ಸಿಕ್ಕಿ ಇವತ್ತು ಬಹಳಷ್ಟು ರಾಜ್ಯದಲ್ಲಿ ಒಂದು ವಿಶೇಷವಾದ ಅಸೋಸಿಯೇಷನ್, ಅದರ ಮುಖಾಂತರ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ವಿಶೇಷವಾದ ಒಂದು ಅಸೋಸಿಯೇಷನ್ ತಂಡ ಈಗಾಗಲೇ ವೇದಿಕೆಯಲ್ಲಿ ಸಿದ್ಧವಾಗಿದೆ. ಈ ಹಿಂದೆ ಇಂದೋರ್ನಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಬಹುಮಾನವನ್ನ ಸಿಕ್ಕಿದಂತ ಎಲ್ಲ ಯುವಕರು ಯುವತಿಯರು ಕಂಕನಾಡಿ ರೈಲ್ವೆ ಸ್ಟೇಷನ್ಗೆ ಬಂದಾಗ ರಾಜಣ್ಣ ನನಗೆ ಹೇಳಿದರು. ನಾನು ಸಹ ಆಗ ಅವರು ಹೇಳಿದ್ದಾರೆ, ಒಂದು ಹೆಚ್ಚಿನ ಹೊಸ ಮಾಹಿತಿ ನಾನು ಸಹ ಕೇಳಿದೆ. ಅವರೆಲ್ಲ ವಿಷಯಗಳು ಹೇಳಿದ್ರು. ಹೀಗೆ ಇದರಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರೆ, ಇಡೀ ಕ್ರೀಡೆಯಲ್ಲಿ ಯಾವುದರಲ್ಲಿ ಕೂಡ ಎಲ್ಬೋ ಮತ್ತು ನೀಯಲ್ಲಿ ಹೊಡಿಲಿಕ್ಕಿಲ್ಲ, ಇದರಲ್ಲಿ ಹೊಡಿಲಿಕ್ಕೆ ಅವಕಾಶಗಳಿವೆ. ಆದರೆ ನೋಡುವಂತ ಪ್ರತಿಯೊಂದು
ಕ್ರೀಡಾಪಟುಗಳು ಅವರು ಹೇಳಿದಾಗೆ ಬಹಳಷ್ಟು ದೊಡ್ಡ ದೇಹ ಗಾತ್ರವನ್ನ ಪಡ್ಕೊಂಡಿರೋದು. ಆದರೆ ಎಲ್ಲ ನಾನು ತುಂಬ ಹಲವಾರು ವಿಡಿಯೋಗಳನ್ನು ನೋಡಿದಾಗ ಎಲ್ಲರೂ ಕೂಡ 6 ಪ್ಯಾಕ್ ಥರದ ಒಂದು ಜೀವವನ್ನು ಬಹಳಷ್ಟು ಯಶಸ್ವಿಯಾಗಿ ನಿರಂತರವಾಗಿ ನಾನು ಕೂಡ ಅವ್ರಿಗೆ ಹೇಳಿದೆ. ನಾನು ಮತ್ತು ಸ್ವಲ್ಪ ಅದನ್ನ ಹಿರಿಯರು, ನಾನು ಹಿರಿಯರೆಲ್ಲ ಹಿಂದುಗಡೆ ಕೂತವರನ್ನು ನೋಡಿದಾಗ ನನಗೆ ಸ್ವಲ್ಪ ನಮ್ಮ ಹೊಟ್ಟೆಲ್ಲ ಸ್ವಲ್ಪ ಬೇಕಾದ್ರೆ ಹೇಳಿದ್ರು, ಈಗಲ ಒಂಚೂರು ಬೇರೆ ದಾಲ ಎಕ್ಸರ್ಸೈಸ್ ಮಾಡಿ ಪಾಪನ ಕೊಟ್ಟು ದಿನಕ್ಕೊಂದು 50 ಕಾತಿರ್ತದೆ, ಈಗ ನಾ ಬಂದು ಬರಬೇಕು ಅಂತ ಅವ್ರು ಹಿಂದೆ ಕೂತು ಹೇಳಿದರು. ಅಂದರೆ ಒಟ್ಟು ಇವತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿಕೊಂಡು ಬಹಳಷ್ಟು ಬಹುಮಾನವನ್ನು ಇಟ್ಟಿಸಿಕೊಂಡಂಥ ಒಳ್ಳೆಯ ಕ್ರೀಡಾಪಟುಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಕ್ರೀಡೆಗಳಲ್ಲಿ ಬಹಳಷ್ಟು ಹೆಸರು ಪಡ್ಕೊಂಡಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಫೆಬ್ರವರಿಯಲ್ಲಿ ಇಲ್ಲೇ ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಜಿಲ್ಲೆಯ ಒಂದು ಬಲಿಷ್ಠವಾದ ಸಮಿತಿ ಆಗಬೇಕು. ಅದರ ಮುಖಾಂತರ ಈ ಎಲ್ಲ ಸ್ಪರ್ಧೆಗಳನ್ನ ಯಶಸ್ವಿಯಾಗಿ ಮಾಡಬೇಕು. ಅದರ ಮುಖಾಂತರ ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊಡುಗೆಯನ್ನು ಕೊಡಬೇಕು. ಮತ್ತಲ್ಲದೆ ಜಿಲ್ಲೆ ಕೂಡ ಇಡೀ ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಈ ಒಂದು ಆಟೋಟಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬಹಳಷ್ಟು ಸಹಕಾರವಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಅದಕ್ಕಾಗಿ ಸದಾನಂದ ಶೆಟ್ಟಿ ಇರ್ಬೋದು, ಹಿರಿಯರು ಮತ್ತು ರಾಜಗೋಪಾಲರು ಮತ್ತು ವೇದಿಕೆಯವರು ಎಲ್ಲರೂ ಕೂಡ ಬಹಳಷ್ಟು ವರ್ಷಗಳಿಂದ ಇದನ್ನ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾಡಿದ್ದು ನಡೆಯುವಂಥ ಏನು ಸ್ಪರ್ಧೆಗಳಿದೆ ಅದೆಲ್ಲ ಬಹಳ ಯಶಸ್ವಿಯಾಗಿ ಆಗಲಿ ಮತ್ತು ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು ಪುನರಪಿ 1ನೇ ಸ್ಥಾನಕ್ಕೆ ಬರುವುದರಲ್ಲಿ ಯಾವುದೇ ಸಂಶಯಗಳಿಲ್ಲ ಅಂತ ಹೇಳುವಂಥದ್ದು ನನಗೆ ಮೂಲಕ್ಕೆ ಕಾಟ ಇದೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, 35 ಅಂತ ಹೇಳುವಂಥದ್ದು ಗೊತ್ತಾಗುವ ಮುಂಚೆ ನನಗೆ ಅವರು ಕರೆಯುವಾಗ ದೇಶದಲ್ಲಿ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಮಕ್ಕಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು 1.5 ವರ್ಷದಲ್ಲಿ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿಗಳು ಇದೆ. ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿರೋದ್ರೂ ಕೂಡ ಮಾಹಿತಿಗಳು ಗೊತ್ತಿದೆ. ಹಾಗಿರುವಾಗ ಈ ದೃಷ್ಟಿಯಲ್ಲಿ ಹಲವಾರು ತರುಣಿಯರಿಗೆ ಇದರಲ್ಲಿ ಅವಕಾಶಗಳು ಸಿಕ್ಕಿದೆ. ಇದರಿಂದ ಇನ್ನಷ್ಟು ಪ್ರಯತ್ನಗಳನ್ನು ಮಾಡಬೇಕು. ಪ್ರಯತ್ನಗಳನ್ನು ಮಾಡಿಕೊಂಡು ಬಹಳಷ್ಟು ಬಹುಮಾನಗಳು ಬರಬೇಕು. ಅದರ ಮುಖಾಂತರ ಯಾವ ಒಂದು ದೃಷ್ಟಿಕೋನವನ್ನು ಗೌರವಾಧ್ಯಕ್ಷರು, ರಾಜ್ಯದ ಗೌರವಾಧ್ಯಕ್ಷರು ಸದಾನಂದ ಶೆಟ್ಟಿ ಅವರಿರ್ಬೋದು, ಇಲ್ಲ ರಾಜಗೋಪಾಲ್ ರೈ ಅವರಿರ್ಬೋದು, ಇವರೆಲ್ಲ ಯಾವ ದೃಷ್ಟಿಕೋನದಿಂದ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ, ಅದಕ್ಕೆ ನಾವು ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು. ಅದರ ಮುಖಾಂತರ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲೇ ಈ ಒಂದು ಮೋತಾಯಿ ವಿಷಯದಲ್ಲಿ ಹೆಸರನ್ನು ಪಡಿಬೇಕು ಅಂತ ಹೇಳುವಂಥದ್ದು ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ಮತ್ತಷ್ಟು ನಾಡು ಕಾರ್ಯಕ್ರಮ ನಡೆಯುವವರಿಗೆ ಅದಕ್ಕೆ ಶಾಸಕನಾಗಿ ನಾನು ಸಂಪೂರ್ಣ ನಿಮ್ಮೊಂದಿಗೆ ಇದ್ದೇನೆ, ಸಹಕಾರವನ್ನು ಕೊಡ್ತೇನೆ ಅಂತ ಹೇಳುವಂಥದ್ದು ಹೇಳ್ತಾ, ಉದ್ದೇಶ ಬಹಳಷ್ಟು ಸ್ಪಷ್ಟವಾಗಿದೆ. ಆ ಉದ್ದೇಶ ಸಕಲ ಏನು ಎಲ್ಲ ಪ್ರಮುಖ ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸಲಿ. ಅದರ ಮುಖಾಂತರ ನಮ್ಮ ಎಲ್ಲ ಜಿಲ್ಲೆಯ, ರಾಜ್ಯದ ಕ್ರೀಡಾಪಟುಗಳಿಗೆ ಶುಭವಾಗಲಿ. ನಾಡ್ದು ಫೆಬ್ರವರಿಗೆ ಬೇಕಾದಂಥ ತಯಾರಿಗಳು ಎಲ್ಲ ರೀತಿಯಲ್ಲಿ ನೀವು ಮಾಡಿಕೊಳ್ಳಿ. ಅದಕ್ಕೆಲ್ಲ ಸಹಕಾರಗಳು ಸಮಿತಿಗಳಿಂದ ಸಿಗ್ತದೆ. ಮತ್ತು ಶಾಸಕನಾಗಿ ಏನು ನಾವು ಸಹಕಾರಗಳನ್ನು ಕೊಡಬೇಕು, ಅದರ ಸಹಕಾರಗಳನ್ನು ಪೂರ್ಣ ರೀತಿಯಲ್ಲಿ ನಾನೆಲ್ಲ ಕೊಡ್ಲಿಕ್ಕಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, practiced by Thais for over 2000 years, and its tradition has been passed down from generation to generation as the most ancient technique of self-defense. Today, the evolution of Muay Thai is finally reaping rewards and recognition. Muay Thai was recently accepted as an Olympic sport, and it's being quite popular in many countries all over the world. Dakshin Kannada District Muay Thai Association is affiliated to Muay Thai Association of Karnataka. Several fighters from Dakshin Kannada have represented the state in national events and have bagged several medals for the state.
On this behalf, on this special occasion, I would like to thank Mr. Sadanand Shetty and Rajgopal Rai for their continuous support and being the backbone of all Muay Thai athletes of the state from the beginning. Without their help and encouragement, this success wouldn't have been possible. I would like to convey my heartfelt gratitude and respect to one of my martial art gurus, Mr. Nitesh Kumar, who has trained me for years and is also a two-time national champion in Muay Thai. I would also like to thank Mr. Balakrishna Shetty, who is currently the national coach for United Amateur Muay Thai Federation of India, and for his continuous support and giving all possible guidance to this association. His efforts to bring up the sport of Muay Thai in India is highly appreciable. Dakshin Kannada District Muay Thai Association looks forward to spreading the knowledge of Muay Thai in the district by conducting training camps, self-defense seminars and state championships and other events throughout Karnataka. Our association is organizing the Karnataka State Level Muay Thai Championship on 7th October 2018 in Officers Club, Mangalore. We, the organizing committee, would like to extend the invitation to all Muay Thai enthusiasts out there to make this event a grand success. It gives us great pleasure to host this event in Bangalore, while looking forward to welcome you all to this spectacular event of sports. ಭಾರತೀಯರಿಗೆ ತೀರ್ಥ ಎಲ್ಲ ನಮ್ಮ ದೇಶದಿಂದ ಹೋಗಿದ್ದು, ಅಮೆರಿಕ ಇರಲಿ, UK ಇರಲಿ, USA ಇರಲಿ, ಅಲ್ಲೂ ಶಂಕರ ಅಮೆರಿಕದವರು ಹೇಳಿದ್ರೆ ಮಾತ್ರ ನಮ್ಗೆ ಒಳ್ಳೆದಾಗ್ತದೆ. ಇದು ಹಾಗೆ, ಇದು ಭಾರತದಿಂದಲೇ ಹುಟ್ಟಿದ್ದು. ಈಗ ಥೈಲ್ಯಾಂಡ್ ಅವರಲ್ಲಿ ಹೇಳಿ ಜಗತ್ತಿಗೆ ಸಾರಿದ ಮೇಲೆ ನಮ್ಗೆ ಅರ್ಥ ಆಯ್ತು. ನಮ್ಮ ಮಕ್ಕಳು ಡ್ರಗ್, ಹೆರಾಯಿನ್, ಆಲ್ಕೋಹಾಲ್ ಅಂತ ಹೇಳ್ಕೊಂಡು, ಬೀಡೆ, ಸಿಗರೇಟ್ ಅಂತ ಹೇಳ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಇಂಥ ಕಸರತ್ತುಗಳನ್ನ, ಯಾಕಂದ್ರೆ ಭಾರತ ಹೆಸರುವಾಸಿಯಾಗಿದ್ದೇ ಕಸರತ್ತುಗಳಿಗೆ. ಭಾರತ ದೈಹಿಕ ಶಕ್ತಿನೇ ನಂಬಿಕೊಂಡಿದ್ದೇವೆ, ಮೋಸ ಮಾಡಿ ಯಾರನ್ನು ಗೆದ್ದಿದ್ದಿಲ್ಲ ಭಾರತ ದೇಶ. ಹಾಗಾಗಿ ದೈಹಿಕ ಕಸರತ್ತುಗಳ ಮೂಲಕ ಜಗತ್ತನ್ನು ಗೆಲ್ಲುವ ಕೆಲಸ ಆಗಬೇಕು. ಈ ಕ್ರೀಡೆ ಒಂದ್ ಜೊತೆಗೆ ಆದ್ರೆ ಮಕ್ಕಳನ್ನ ಸಮಾಜದ ಉತ್ತಮ ಮಾರ್ಗಕ್ಕೆ ತರಬೇಕಾದ್ರೆ ಅವೇರ್ನೆಸ್ ಬೇಕು. ಅವ್ರು ಹೇಳಿದ್ರೆ ವಿ ಆರ್ ಕಂಡಕ್ಟಿಂಗ್ ಸಮ್ ಸೆಮಿನಾರ್ಸ್. ಕಾಲೇಜು ಶಾಲೆಗಳಿಗೆ ಮುಟ್ಟಬೇಕು. ಮಕ್ಕಳು ಇವತ್ತು ಮೊಬೈಲ್ ಹಿಂದೆ ಬಿದ್ದು, ಸಾಮಾಜಿಕ ಜಾಲತಾಣದ ಹಿಂದೆ ಬಿದ್ದು ಬ್ರೈನ್ ಮಾತ್ರ ಬೆಳೀತದೆ. ದರ್ ಇಸ್ ಥಿಯರಿ, ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತ. ಇನ್ ಮುಂದೆ ನಮ್ಮ ಈ ಎಲ್ಲ ಬೆರಳುಗಳು ಅದು ಮಾತ್ರ ಬೆಳೀತವೆ, ಬ್ರೈನ್ ಬೆಳೀತದೆ, ಉಳಿದ ಎಲ್ಲ ಯಾವ್ದು ಭಾಗಗಳೇ ಬೆಳಿಲಿಕ್ಕಿಲ್ಲ, ನಿಂತು ಹೋಗ್ತದೆ. ಅಂತ ಸಮಯದಲ್ಲಿ ಈ ಕಸರತ್ತುಗಳು ಬರ್ತದೆ, ಇಡೀ ದೇಹ ಬೆಳಿಬೇಕಾಗ್ತದೆ. ಈಗಿನ ಟೆಕ್ನಾಲಜಿಯಿಂದಾಗಿ ನಮ್ದು ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ 100 ವರ್ಷ ಬೆಳೆದ್ರೆ ನಮ್ದು ಬೇಕಾದಾಗ ಯಾವ್ದಿದೆ, ಈ ಫಿಂಗರ್ಸ್ ಮಾತ್ರ, ಮೊಬೈಲ್ ಮುಟ್ಟುವ ಫಿಂಗರ್ಸ್, ಕಣ್ಣು, ಕಿವಿ ಕೇಳಲಿಕ್ಕಿಲ್ಲ, ಕಿವಿ ವಾಕ್ಪೆನ್ ಹಾಕೊಂಡು ಕಳೆದು ಹೋಗ್ತದೆ. ಇದು ಕಳೆದು ಹೋಗ್ಬಾರ್ದು. ಇದು ಉಳಿಬೇಕಾದ್ರೆ ಇಂಥ ಕಸರತ್ತುಗಳು ಬರಬೇಕು. ನಾನು ಸಾಕಷ್ಟು ಕ್ರೀಡಾಕೂಟಗಳಲ್ಲಿ ಒಬ್ಬ ವೈದ್ಯನಾಗಿ ಅಲ್ಲಿಯ ಮೇಲ್ವಿಚಾರಕ್ಕಾಗಿ ಭಾಗವಹಿಸಿದ್ರಿಂದ ನನಗೊಂದು ಅವಕಾಶ ಸಿಕ್ಕಿದೆ. ನಾನು ವೈದ್ಯನಾದ ಮೇಲೆ ನನ್ನನ್ನು ಬೆಳೆಸಿದವರು ಸದಾನಂದ ಶೆಟ್ಟರು. ಇಲ್ಲಿ ಕುಟುಂಬ ವೈದ್ಯರ ಸಂಘಟನೆ ಅಂತ ನಾನು ಮೋಹನ್ ಭಂಡಾರಿ ಕಟ್ಟಿದಾಗ ನನ್ನ ಬೆನ್ನೆ ಹಿಂದೆ ನಿಂತು ನಿಮ್ ಜೊತೆ ನಾನಿದ್ದೇನೆ, ವೈದ್ಯರು ಕುಟುಂಬ ವೈದ್ಯ ಪದ್ಧತಿ ಉಳಿಬೇಕು, ಇದು ಮುಖ್ಯ ಅಂತ ಹೇಳಿ ಸದಾನಂದ ಶೆಟ್ಟರು ಇಲ್ಲ ನನ್ನ ಬೆಳೆಸಿದ್ರು. ಹಾಗಾಗಿ ಇಲ್ಲಿರೋ ಎಲ್ಲ ಹಿರಿಯರು ನನ್ನನ್ನು ಬೆಳೆಸಿದವರು. ಹಾಗಾಗಿ ನನಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಕ್ವಾಲಿಟಿ ಹೋಟೆಲ್ಗೆ ಇವತ್ತು 46 ವರ್ಷ ಅಂತ ಕಾಣ್ತದೆ. ಕ್ವಾಲಿಟಿ ಹೋಟೆಲ್ ಸದಾನಂದ ಶೆಟ್ಟರ ನೇತೃತ್ವಕ್ಕೆ ಬಂದು 46 years ಆಗಿದೆ. ಹಾಗಾಗಿ ಅದೊಂದು ಸುದ್ದಿನ, ಅವ್ರದ್ದು ಹುಟ್ಟುಹಬ್ಬದ ದಿನಗಳು. ಮತ್ತೆ ಇಲ್ಲೆಲ್ಲ ಹುಡುಗರ ತಂಡವನ್ನ ಕಟ್ಕೊಂಡು ನೋವು, ತೊಂದರೆ, ಗಾವುದು, ಈ ಗದ್ದಲಗಳಾದಾಗ ಬೇಕಾದಾಗೆಲ್ಲ ನಮ್ಗೆ, ನಾನು ಕಾಲೇಜಿನ ನೋಡ್ತಿರುವ ನನ್ನ ಮಿತ್ರ ಶರಣ್ ಇದ್ದಾರೆ, ಶರಣ್ ಕೊಂಪೆ, ಇವರಂತವರೆಲ್ಲ ಇವರ ಗುಂಪಿನಲ್ಲಿರುವ ಹುಡುಗರನ್ನೆಲ್ಲ ಈ ಕಡೆ ಕಳಿಸಿದ್ರೆ, ಈ ದೈಹಿಕ ಕಸರತ್ತಿಗೆ ಬಂದ್ರೆ ಇದರಲ್ಲಿ ನಮ್ಮ ದೇಶವನ್ನ ಬೆಳೆಸುವ ಯುವಕರ ಮನ ದೈಹಿಕ ಶಕ್ತಿ ಬೆಳೆದ ಜೊತೆಗೆ ದೇಶ ಗಟ್ಟಿಯಾಗುತ್ತೆ, ಸಂಗತಿ ಆಗುತ್ತೆ ಎನ್ನುವುದು ನಮ್ಮ ರೈ ಅವರ ಚಿಂತನೆ ಅಂತ ಕಾಣ್ತದೆ. ಅವರು ಈ ಒಂದು ಹುಡುಗರ ಪಡೆಯನ್ನ ಇದಕ್ಕೆ ಸಿದ್ಧಗೊಳಿಸಿದ್ದಾರೆ. ಇದು ಮನೆಯನ್ನು ಮುಟ್ಟಬೇಕು, ಯುವಕರನ್ನ ಮುಟ್ಟಬೇಕು, ಆವಾಗ ಮಾತ್ರ ಇದು ಬೆಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗೆ ಇದರ ಒಂದು ಗೌರವಾಧ್ಯಕ್ಷ ಸ್ಥಾನವನ್ನು ಕೊಟ್ಟು, ನನ್ನ ವೈದ್ಯರ ಮೇಲೆ ನನಗೆ ಕೊಟ್ಟಿದ್ದಾರೆ. ನಂಗೆ ಇದ್ರ ಬಗ್ಗೆ ದೊಡ್ಡದು ಗೊತ್ತಿಲ್ಲದಿದ್ರು, ಬಟ್ ಅಲ್ಲಿ ಆಗುವ ಇಂಜುರೀಸ್ಗಳ ಬಗ್ಗೆ, ಅದರ ಟ್ರೀಟ್ಮೆಂಟ್ಗಳ ಬಗ್ಗೆ ಇದನ್ನು ಅತಿ ಹತ್ತಿರದಿಂದ ಕಂಡವನಾಗಿದ್ರಿಂದ ಈ ನೋವುಗಳ ಬಗ್ಗೆ, ಈ ಮಸಲ್ಗಳ ಬಗ್ಗೆ
ಹಾಗಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮನ್ನ ಇಂಥ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಕೊಂಡ್ರೆ 26 ಮೆಡಲ್ ನಮಗೆ 61ರಲ್ಲಿ ಆಲ್ಮೋಸ್ಟ್ 50% ಮೆಡಲ್ ಹರಿಯಾಣಕ್ಕೆ ಸಿಕ್ಕಿದೆ. ಬಾಕಿ ಎಲ್ಲ ಸ್ಟೇಟಿಗೆ 3-2, ನಮ್ಮ ಕರ್ನಾಟಕಕ್ಕೆ 3 ಮೆಡಲ್ ಸಿಕ್ಕಿದೆ. ಸೊ ಈ ಒಂದು ಕ್ರೀಡೆಯು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಏಷ್ಯಾಡ್ ಅಥವಾ ಒಲಿಂಪಿಕ್ಸ್ ಅಂತ ಒಂದು ಕ್ರೀಡೆಯಲ್ಲಿ ಬೇರೆ ಒಂದು ಇದಕ್ಕೆ ಪೂರಕವಾದ ಕ್ರೀಡೆಗೆ ಖಂಡಿತವಾಗಿ ಇದೊಂದು ಸಪೋರ್ಟಿವ್ ಆಗ್ಬೋದು ಎಂಬುದಾಗಿ ನನಗೆ ಭರವಸೆ ಇದೆ. ಇಲ್ಲಿ ನಮ್ಮ ಕುಸ್ತಿಯ ಸುರೇಶ್ ಚಂದ್ರ ಇದ್ದಾರೆ. ಸೊ ಅವರಂತ ಒಂದು ಹಿರಿಯರು ಇರುವಾಗ ಖಂಡಿತವಾಗಿಯೂ ಅವರ ಮೂಲಕ ಈ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಈ ಒಂದು ಯುವ ಜನಾಂಗ ಮುಂದಿನ ದಿನಗಳಲ್ಲಿ ಏಷ್ಯಾಡ್ ಅಥವಾ ಒಲಿಂಪಿಕ್ಸ್ ನಂತ ಕ್ರೀಡೆಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡುವುದು. ಯಾಕೆ ಹೇಳ್ತೇನೆ ಅಂದ್ರೆ ಈ ಮಾತು, ಈ ವರ್ಷದ ನೀವು ಕ್ರೀಡೆಯನ್ನು ನೋಡುವಾಗ ಕೆಲವು ಹೆಸರು ಕೇಳದಂತ ಕ್ರೀಡೆಗಳಿಗೆ ನಮ್ಮ ಭಾರತ ದೇಶಕ್ಕೆ ಬೆಂಬಲ ಸಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಈ ಮಂಗಳೂರಿನಿಂದ ನಾವು ಸಂದಿರುವಾಗ ಅಂದ್ರೆ ಒಂದು 10-15 ವರ್ಷ ಮುಂಚೆ ಟಿವಿಯಲ್ಲಿ ನಾವು ರಿಯಾಲಿಟಿ ಶೋ ನೋಡಿರ್ಬೋದು. ಇದರಲ್ಲಿ ಮಂಗಳೂರಿನ ಹೆಸರೇ ಗೊತ್ತಿರಲಿಲ್ಲ. ಯಾವಾಗಲೂ ಬಾಂಬೆ, ಡೆಲ್ಲಿ, ಮೆಟ್ರೋ ಸಿಟಿಗೆ ಹೆಸರು ಇರ್ತಿತ್ತು. ಈಗ ಏನಾಗ್ತಂದ್ರೆ ನೀವು ಕ್ರೀಡೆ ರಿಯಾಲಿಟಿ ಶೋನಲ್ಲಿ ಪ್ರತಿಯೊಂದು ರಿಯಾಲಿಟಿ ಶೋನಲ್ಲಿ ಮಂಗಳೂರಿನವರು ಇದ್ದೇ ಇರ್ತಾರೆ. ಸೊ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯ ಮೂಲಕ ಈ ಒಂದು ಕ್ರೀಡೆಯ ಮೂಲಕ ನಮ್ಮ ದೇಶದಲ್ಲಿ ಖಂಡಿತವಾಗಿ ಮಂಗಳೂರಿನ ಹೆಸರು ಮೇಲಕ್ಕೆ ಇರ್ಬೋದು. ಮಂಗಳೂರಿನ ಬಾವುಟ ಖಂಡಿತವಾಗಿಯೂ ಶಿಖರಕ್ಕೆ ಏರ್ಬೋದು ಅಂತ ಹೇಳುತ್ತಾ ಈ ಒಂದು ಮೌತಾಯಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲೆ ಈ ಆರ್ಗನೈಸೇಷನ್ ಈ ಎಲ್ಲರ ಯೂತ್ನ ಒಂದು ಸಹಾಯದಿಂದಾಗಿ ಖಂಡಿತವಾಗಿ ಹೆಸರು ಕಳಿಸ್ಬೋದು. ಈ ಒಂದು ಸಂಸ್ಥೆಗೆ ಶುಭಾಶಯ ಅಂತ ನಮ್ಗಂದ್ರೆ ಯಾವುದೇ ಕ್ರೀಡಾಕೂಟವಾಗಿ ಫಸ್ಟಿಗೆ ಮಂಗಳೂರಿಗೆ ಬರುವಾಗ ಸ್ವಲ್ಪ ನಾವು ನೋಡಿದ್ದೇವೆ ಸೌತ್ ಇಂಡಿಯನ್ ಸೆಂಟ್ರಲ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಮಂಗಳೂರಿಗೆ ಫಸ್ಟಿಗೆ ಇದೇ ಜಾಗಕ್ಕೆ ಬಂದಿವೆ. ಇಲ್ಲೇ ಟ್ರೈನಿಂಗ್ ಆಗಿ ಇಲ್ಲೇ ಉದ್ಘಾಟನೆ. ಅದರಲ್ಲಿ ಫಸ್ಟಿಗೆ ಬರುವಾಗ ಕರಾಟೆ ಅಂದರೆ ಆ ಹೂ ಅಂತೆಲ್ಲ ಒಂದು ಆ್ಯಕ್ಷನ್ ಎಲ್ಲ ಇತ್ತು, ಸಿನಿಮಾದಲ್ಲಿ ಮಾತ್ರ ನೋಡಿ. ಇಲ್ಲಿ ಬಂದ ನಂತರ ಅವರು ಒಂದು ಕರಾಟೆ ಕ್ಲಾಸ್ ಸೇರಬೇಕಾದ್ರೆ ಪೊಲೀಸ್ ಸ್ಟೇಷನ್ NOC ಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಕರಾಟೆ ಕ್ಲಾಸಿಗೆ ಸೇರಬೇಕಾದ್ರೆ ತಗೊಳ್ಬೇಕು ಅಂತ ಒಂದು ಸಂದರ್ಭ ಇತ್ತು 1976 ನಂತರ. ಅದರ ನಂತರ ಎಲ್ಲ ಶಾಲೆಯಲ್ಲಿ ಕರಾಟೆ ಹುಡುಗರು ಎಲ್ಲ ಕರಾಟೆಯಲ್ಲಿ ಈಗ ನಿಶ್ಚಿತವಾಗಿದ್ದಾರೆ. ಎಲ್ಲ ಕಾಂಪಿಟೇಷನ್ನಲ್ಲಿ ಅವರು ಇರ್ತಾರೆ. ಹಾಗೆ ಯುವಕ ಅಸೋಸಿಯೇಷನ್ನಲ್ಲಿ ಕಿಕ್ ಬಾಕ್ಸಿಂಗ್ನಲ್ಲೂ ಒಂದು ಪ್ರಬಲ ರೀತಿಯಲ್ಲಿರುವ ಈ ಕರಾಟೆ ಕೌಶಿಕನವರು ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ವಿವರಿಸಿದರು. ನಮಗಂದ್ರೆ ನಮ್ಮ ವಯಸ್ಸಿನವರಿಗೂ ಸೇರ್ಬೋದು. ನಮ್ಮ ವಯಸ್ಸಿನವರು 1 ವರ್ಷ ಸೇರಿದರೆ ಹೀಗಾಗ್ತಾರೆ. ಒಂದು ಕ್ರೀಡಾಪಟುವಿನಾಗೆ ಕಾಣುತ್ತವರು ಒಂದು ಆರ್ಡರ್ ಮನುಷ್ಯರಾಗಿ ಕಾಣ್ತಾರೆ. ಹಾಗೆ ಇಲ್ಲಿ ಯಾವುದೇ ಕ್ರೀಡಾಕೂಟವನ್ನು ಆಯೋಜಿಸುವುದೇ ಬೇಕಿತ್ತು ನಮಗೆ. ಈ ಕ್ರೀಡಾಕೂಟ ಕೂಡ ನೆಕ್ಸ್ಟಿಗೆ ಏಷ್ಯಾಡ್ ಗೇಮ್ಸ್ಗೆ ಸೇರ್ಪಡೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸೇರ್ಪಡೆ ಆಗಿದೆ ಅಂತ. ಸೇರ್ಪಡೆ ಆದರೆ ಬಹಳ ಸಂತೋಷದ ವಿಷಯ. ಈಗ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ದಾಖಲೆಗಳನ್ನು ಮಾಡಿದ್ದಾರೆ ನಮ್ಮ ಯುವಕರನ್ನ. ಒಂದು ಎಷ್ಟು ವೇದಿಕೆ ಸಜ್ಜಾಗ್ತದೆ, ಎಷ್ಟು ಕಾಂಪಿಟೇಷನ್ಗೆ ಇವರು ಹೋಗ್ತಾರೆ, ಅಷ್ಟೇ ವಿದ್ಯಾರ್ಥಿಗಳು ಮೇಲೆ ಬರ್ತಾರೆ. ಅವರಿಗೆ ಹೆಸರು ಬೇಕಾದ್ರೆ ನಮ್ಮ ದೇಶಕ್ಕೆ ಒಂದು ಈ ರಾಜಗೋಪಾಲ್ ರೈ ಅವರಂತವರು ಈಗ ಇದರ ಮುತುವರ್ಜಿ ವಹಿಸಿದ್ದಾರೆ. ಇದು ದೇಶಕ್ಕೆ ಒಂದು ಮಾಡುವ ಸೇವೆ ಅಂತ ನಾವು ಹೇಳಬೇಕು. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಪಟು ಯಾರಾದರೂ ಬಂದರೆ, ಈಗ ಏಷ್ಯನ್ ಗೇಮ್ಸಲ್ಲಿ ನಾವು ನೋಡಿದ್ದೇವೆ, ಪೂವಮ್ಮ, ಮಮತಾ ಪೂಜಾರಿ ಇಂಥದ್ದವರೆಲ್ಲ ಭಾಳಷ್ಟು, ನಮ್ಮದು ಸೋನಾ ಕುಮಾರಿ, ಭಾಳಷ್ಟು ಯುವಕರು ಬಂದರು, ಯುವತಿಯರು ಬಂದರು. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಮಾಡುವ ಸೇವೆ ಅಂತ ನಾವು There you go with some combination punches, kicks and knees. Back and Okay, now
Two of our students will be showing a small demonstration fight. Muay Thai starts with respect, ends with respect. What? There you go. Slap kicks. These techniques can be used very well in a street scenarios. Some spinning elbows. Flying knees and elbow combos.